Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super singer. ಹಲೋ ನಮಸ್ಕಾರಗಳು ವಣಕಮ್ ಆ್ಯಂಡ್ ನೀವು ನೋಡ್ತಾ ಇರೋವಂಥದ್ದು ನಿಮ್ಮ ಪ್ರೀತಿಯ ಟಿ ವಿ ಅಂದರೆ ನಿಮ್ಮ ಮನೇಲಿರೋವಂಥ ಟಿ ವಿ ಅದರಲ್ಲಿ ಬರ್ತಾ ಇರೋವಂಥದ್ದು ಕರಾವಳಿ ಕರ್ನಾಟಕದ ಪ್ರೀತಿಯ ಹೆಮ್ಮೆಯ ಚಾನಲ್ ದ್ಯಾಟ್ ಈಸ್ ನಮ್ಮ ಟಿ ವಿ. ಸೊ ನಿಮಗೆಲ್ಲರಿಗೂ ನಿಮ್ಮ ಪ್ರೀತಿಯ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ಸೊ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ಪ್ರತಿ ಸಲ ಹೇಳ್ತೀನಿ, ಈ ಒಂದು ಕಾರ್ಯಕ್ರಮ ಇದು ಕೇವಲ ಒಂದು ರಿಯಾಲಿಟಿ ಶೋ ಮಾತ್ರ ಅಲ್ಲ, ಇದು ಕೇವಲ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಇದೊಂದು ಅನುಭವ ಅಂತ. ಏಕೆಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡುವಂತಹ ಹಾಡುಗಾರರ ಜೊತೆಗೆ ಮುಂದೆ ಇರುವಂತಹ ಏನು ಜಡ್ಜಸ್ ಪ್ಯಾನಲ್ ಇದೆ, ಅಲ್ಲಿರುವಂತಹ ಎಲ್ಲರನ್ನ ಕೂಡಿಸಿದ್ರೆ ಒಂದು ದೊಡ್ಡ ಸಿನಿಮಾ ರಂಗನೇ ಅಲ್ಲಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಅವ್ರ ಕೈಯಲ್ಲಿ ಗಿಟಾರ್ ಇದ್ದರೆ ಅವರು ಪ್ರಪಂಚವನ್ನೇ ಮರೀತಾರೆ. ಆ್ಯಂಡ್ ಸ್ಟೇಜ್ ಶೋನಲ್ಲಿ ಅವರಿದ್ದರೆ ಅವರ ಗಿಟಾರ್ ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ದಟ್ ಇಸ್ ನಾನ್ ಅದರ್ ದ್ಯಾನ್ ನಮ್ಮ ಹೆಮ್ಮೆಯ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ನಮ್ಮ ಜೊತೆ ಇರುವಂಥವ್ರು, ಅವರು 5 ಭಾಷೆಯಲ್ಲಿ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ 5 ಭಾಷೆ ಅಂತ. ಯಾಕೆ ಅಂತಂದರೆ ಒಂದು ಭಾಷೆಯಲ್ಲಿ ಸಾಧನೆ ಮಾಡುವಂಥದ್ದೇ ದೊಡ್ಡ ವಿಚಾರ. ಹಾಗಿರಬೇಕಾದ್ರೆ 5 ಭಾಷೆಯಲ್ಲಿ ಸಾಧನೆ ಮಾಡಿ, ಅದು ಕೂಡ ತುಳು ಸಿನಿಮಾ ರಂಗ ಅಂತ ಬಂದಾಗ ಇಲ್ಲಿ ತನಕ ಅವ್ರಿಗೆ ಲೆಕ್ಕ ಇಲ್ಲ, ಬಟ್ ನಾನು ಲೆಕ್ಕ ಮಾಡಿರೋದು ವಿಕಿಪೀಡಿಯಾದಲ್ಲಿ ನಿಯರ್ಲಿ 14 ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ಮ್ಯೂಸಿಕ್ ಡೈರೆಕ್ಟರ್ ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬರು, ಅವರು ಮಾತಾಡುವಾಗ ಅನಿಸುತ್ತೆ ಇವರೇನೋ ಒಂದು 10-15 ಸಿನಿಮಾ ಮಾಡಿರ್ಬೋದು ಅಂತ, ಬಟ್ ಅವರ ಸಾಧನೆ ನಿಮಗೆ ಡೆಫಿನೆಟ್ಲಿ ಗೊತ್ತಿದೆ. ಅವರು 1000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಬರೆದಿರೋವಂಥವ್ರು. ಅಯ್ಯೋ 1000 ಹಾಡೇ ಕೇಳಿರಲ್ಲ ನಾವು, ಅಂತಹ 1000 ಹಾಡುಗಳನ್ನು ಬರೆದಿದ್ದಾರೆ. ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬರು, ಅವರ ಜರ್ನಿ ಶುರು ಆಗಿರುವಂಥದ್ದು ಮಂಗಳೂರಿನಿಂದ, ಆದರೆ ಇವಾಗ ಮಂಗಳೂರಿನ ಹೆಸರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಟಿ ವಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ದಟ್ ಇಸ್ ನಾನ್ ಅದರ್ ದ್ಯಾನ್ ಕನ್ನಡ ಸಿನಿಮಾ ರಂಗದ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೂಪರ್ ಸಿಂಗರ್ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡನ್ನು ಹಾಡೋದಕ್ಕೆ ಕಿತ್ತೂರಿನ ಒಬ್ಬ ಏನೋ ಸಾಧಕ ಬರ್ತಾ ಇದ್ದಾನೆ. ಯಾಕೆ ಸಾಧಕ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅವರು ಲಾಸ್ಟ್ ಎಪಿಸೋಡಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟು ಹಾಡಾಡ್ತಾರೆ, ಅವರ ಆ ಜರ್ನಿ ಏನು ಅದನ್ನೆಲ್ಲ ಹೇಳಿದಾಗ ಡೆಫಿನೆಟ್ಲಿ ಆ ಪ್ರಯತ್ನ ಯಾರು ಪಡ್ತಾರೆ ನೋಡಿ, ಅವ್ರು ನಿಜವಾದ ಸಾಧಕರು. ಸೊ ಪ್ರಯತ್ನ ಪಡದೇ ಇದ್ದರೆ ಯಾವುದೂ ಸಾಧ್ಯ ಇಲ್ಲ. ಸೊ ಅಂತಹ ಪ್ರಯತ್ನ ಪಡುವಂಥವ್ರಿಗೆ ಪ್ರೋತ್ಸಾಹ ಸಿಕ್ಕಿದ್ರೆ ಒಂದಲ್ಲ ಒಂದು ದಿನ ಡೆಫಿನೆಟ್ಲಿ ದೊಡ್ಡ ಸಾಧನೆ ಆಗೇ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಬಂದಿರೋವಂಥದ್ದು ಕೂಡ ಅವರ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಸೊ ಪುಂಡಲೀಕ ಅವ್ರು ಬರ್ತಾ ಇದ್ದಾರೆ. ಅವರ ಹಾಡಿನ ಜೊತೆಗೆ ಅವ್ರು ಮಾತಾಡೋವಂಥದ್ದೇ ಒಂದು ಮಜಾ ಅಂತ ಹೇಳ್ಬೋದು. ಮೊದಲಿಗೆ ಹಾಡಿನ ಮಜಾ, ಅದಾದಮೇಲೆ ಮಾತಿನ ಮಜಾ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ಪುಂಡಲೀಕ. ಲಾಲಿಸುವಾಲಿ ಹಾಡೆಲ್ಲ ಲಾಲಿ, ನನ್ನ ಚಲುವಿಗೆ ಸೊಗಸಾದ ಲಾಲಿ, ಮಲಗೆ ಮುಗಿಲೀನ ರಾಜಕುಮಾರಿ, ಕನಸಾಗೆ ಬರುವೇಣ ಕೇಳೆ ಚಿಂಗಾರಿ. ಲಾಲಿಸುವಾಲಿ ಹಾಡೆಲ್ಲ ಲಾಲಿ, ನನ್ನ ಚಲುವಿಗೆ ಸೊಗಸಾದ ಲಾಲಿ. ಒಂದು ಮಾತಾಡುವ ಕಂಡೆನಾ
ಪ್ರೀತಿಯ ಹೂವು ನೀನು. ನಿನ್ನ ಮನಸಾಗೆ ಎಲ್ಲ ಬರಿಜೇನು, ಇನ್ನು ಇದಕ್ಕಿನ್ನ ದೊಡ್ಡದಲ್ಲ ಏನು. ನನ್ನ ಬಾಳ ಸಂತೋಷವೆಲ್ಲ ನೀನೇ, ನನ್ನ ಹಾಡು ಸಂಗೀತವೆಲ್ಲ ನೀನೇ. ಕೊನೆವರೆಗೂ ಉಳಿಯುವ ಆಸ್ತಿ ಪ್ರೀತಿ ಒಂದೇನೆ, ಇದನೆಂದು ಕಾಯಬೇಕು ನಿತ್ಯ ಹಿಂಗೇನೆ. ನಿದಿರೆಯ ದೇವಿ ಹಾಡ್ಯಾಳೆ ಲಾಲಿ, ಹಾಯಾಗಿ ಮಲಗೆ ಜೋಗುಳ ಕೇಳಿ. ಯಾವ ಜನುಮದ ಬಂದ ನಮ್ಮ ಜೋಡಿ, ನಾನು ನಿನ್ನ ನೀ ನನ್ನ ಜೀವನಾಡಿ. ಹೋ ಮೇಲೆ ಮುಕ್ಕೋಟಿ ದೈವ ಒಮ್ಮೆ ನೋಡಿ, ತುಂಬು ಹಾರೈಸುವರು ಶುಭ ಹಾಡಿ. ಕಣ್ಣ ಮುಂದೆ ಸೌಭಾಗ್ಯ ಅಂದ್ರೆ ನೀನೇ, ಪ್ರೀತಿದಾರೆ ದೇವತೆ ನಂಗೆ ನೀನೇ. ಕೊನೆವರೆಗೂ ಉಳಿಯೋ ಆಸ್ತಿ ಪ್ರೀತಿ ಒಂದೇನೆ, ಅದನೆಂದು ಕಾಯಬೇಕು ನಿತ್ಯ ಹಿಂಗೇನೆ. ಲಾಲಿಸುವಾಲಿ ಹಾಡೆಣ್ಣ ಲಾಲಿ, ನನ್ನ ಚಲುವಿಗೆ ಸೊಗಸಾದ ಲಾಲಿ. ಮಲಗೆ ಮುಗಿಲೀನ ರಾಜಕುಮಾರಿ, ಕನಸಾಗೆ ಬರುವೆನಾ ಕೇಳೆ ಚಿಂಗಾರಿ. ಲಾಲಿಸುವಾಲಿ ಹಾಡೆಲ್ಲ ಲಾಲಿ, ನನ್ನ ಚಲುವಿಗೆ ಸೊಗಸಾದ ಲಾಲಿ. ಓಕೆ, ಕಿತ್ತೂರಿನಿಂದ ಪುಂಡಲೀಕ ಅವರು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ತುಂಬಾ ಜನ ಹೇಳ್ತಾರೆ ಫೋನ್ ಮಾಡಿ, ಅವರು ಹಾಡು ಬಿಡಿ ಚೆನ್ನಾಗಿ ಆಡ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ. ನೀವು ಮಾತಾಡೋದು ಎಲ್ಲಿ ಕಲ್ತಿದ್ದೆ ಆಕ್ಚುಲಿ ಈ ತರ? ಇಲ್ಲ ಸರ್, ಹುಡ್ತಾನೆ ಬಂದಿರೋದು. ಜನರುಡಿ ಸರ್, ಜನರುಡಿ ಅಂತ ಹುಡ್ದಾಗಲೇ ಅಮ್ಮ ಅಂತ ಕರೆದಿದ್ದೀರ ಹಂಗಾದ್ರೆ. ನೋ ಪ್ರಾಬ್ಲಮ್. ಎನಿವೇಸ್, ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಹೇಳಿ, ಗ್ರ್ಯಾಂಡ್ ಫಿನಾಲೆಗೆ ಬಂದಿದ್ದೀರಾ, ಅದು ಕೂಡ ಕಿತ್ತೂರಿನಿಂದ ಮಂಗಳೂರಿಗೆ. ಸರ್ ಒಂದೇದು ಹೇಳ್ಬೇಕಂದ್ರೆ ನನ್ನ ಪ್ರಶ್ನೆನೇ ಮುಗ್ದಿಲ್ಲ, ಪರವಾಗಿಲ್ಲ, ಉತ್ತರ ಹೇಳಿ ನೀವು. ಪರವಾಗಿಲ್ಲ, ಹೇಳಿ ಹೇಳಿ ಹೇಳಿ. ತಂದೆ ತಾಯಿ ಆಶೀರ್ವಾದ ಸರ್, ಇಲ್ಲಿ ಮಟ್ಟ ಬಂದು ನಿಂತ್ಕೊಂಡಿರೋದು ಅಲ್ವಾ? ಅಷ್ಟೇ. ಓಕೆ, ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಜಡ್ಜಸ್ ಹತ್ರ ಕೇಳೋಣ. ಅಲ್ಲ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಾನು ಏನು ಕೇಳ್ತೀನಿ ಅಂತ ನಿಮ್ಗೆ ಗೊತ್ತಿದೆ, ಅರ್ಧ ಆಗೋವಾಗಲೇ ಉತ್ತರ ಕೊಡ್ತೀರಾ. ಥ್ಯಾಂಕ್ ಯು. ಅಂಡ್ ರಾಜಗೋಪಾಲ್ ಸರ್, ಹೇಗಾಯ್ತು? Hats off to Manohar sir for giving such a wonderful song to Kannada industry. ಹೌದು ಸರ್, Such a wonderful song. ಹೌದು ಸರ್. ಆಮೇಲೆ ಇದು ಇನ್ನೊಂದು ಏನು ಹೇಳಿದ್ರೆ, ಈ ಹಾಡಿಗೆ ಸರಿಯಾಗಿ ಎಲ್ ಎನ್ ಶಾಸ್ತ್ರಿ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಹೌದು ಸರ್, ಎಲ್ ಎನ್ ಶಾಸ್ತ್ರಿ ಹಾಡಿರೋದಲ್ಲ ಇದು ಸಾಂಗ್? ಹೌದು ಹೌದು ಸರ್ ಅವರು. ಆಮೇಲೆ ನೀವು ಚೆನ್ನಾಗಿ ಹಾಡಿದ್ದೀರಾ, ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಬೋದಾಗಿತ್ತೇನೋ. ನಿಮ್ದು ರೆಗ್ಯುಲರ್ ಬ್ರೈಟ್ ವಾಯ್ಸಲ್ಲಿ ಬಂದಿದೆ, ಸ್ವಲ್ಪ ಸೂತಿಂಗ್ ಮಾಡ್ಕೊಂಡ್ರೆ ಆ ಸಾಂಗ್ನ ಫೀಲಿಂಗ್ ಸ್ವಲ್ಪ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಏನೋ ಅಂತ. ಆಮೇಲೆ ಕೆಲವು ಪಲುಕುಗಳು ಬಂದಿಲ್ಲ, ಎಲ್ ಎನ್ ಶಾಸ್ತ್ರಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಆ ಚರಣದಲ್ಲಿ ಕೆಲವೆಲ್ಲ ಸಂಗತಿಗಳಲ್ಲಿದೆ, ಆ ಪಲುಕು ಎಲ್ಲ ನೀಟಾಗಿ ಬಂದಿದೆ, ಇನ್ನೂ ಚೆನ್ನಾಗಿ ಕೇಳ್ತಿತ್ತು. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಸೊ ಒಂದು ರೀತಿಯಲ್ಲಿ ಒಳ್ಳೆ ಕಮೆಂಟೇ ಸಿಕ್ತು. ಆ್ಯಂಡ್ ಇವಾಗ ಆ ಹಾಡನ್ನು ಕ್ರಿಯೇಟ್ ಮಾಡಿದವರು ನೋಡಿ, ಎಷ್ಟು ಲಕ್ಕಿ ನೀವು. ಹಾಡೋದು ಮಾತ್ರ ಅಲ್ಲ, ಅದನ್ನು ಯಾರು ಮಾಡಿದಾರೋ ಅವರೇ ಹೇಳ್ತಾರೆ ಹಿಂಗಾಯ್ತು ಅಂತ. ಸೊ ನರ್ವಸ್ ಆಗಿದ್ದೀರಾ? ನಮ್ಮ ಪುಣ್ಯ ಸರ್, ಅವ್ರ ಮುಂದೆ ಅವರೇ ರೆಡಿ ಮಾಡಿರುವಂಥ ಸಾಂಗನ್ನು ಹಾಡೋದು ನಮ್ಮ ಪುಣ್ಯ ಇಷ್ಟೇ. ಓಕೆ, ಆ್ಯಂಡ್ ನಿಮ್ಮ ಮಾತು ಕೇಳೋದು ನಮ್ಮ ಪುಣ್ಯ. ಆ್ಯಂಡ್ ಓವರ್ ಟು ವಿ ಮನೋಹರ್ ಸರ್, ಪ್ಲೀಸ್. ಪುಂಡ್ಲಿಕ್ ಅವರೇ ಸರ್, ನಮಸ್ಕಾರ. ಅದು ನಮ್ಮ ಪುಣ್ಯಬಹುದು, ಯಾಕಂದರೆ ಇಷ್ಟು ವರ್ಷದ ನಂತರ ಮತ್ತೆ ನೀವು ಆ ಹಾಡನ್ನು ಹಾಡಿ ನಮಗೆ ಹಳೆ ನೆನಪುಗಳನ್ನ ತರಿಸ್ಕೊಟ್ರಿ. ಹೌದು ಸರ್. ಈ ಹಾಡು ಕಂಪೋಸಿಂಗ್ ಮಾಡಿದ ದಿವಸ
ಬೆಳಿಗ್ಗೆ ಒಂದು ಹಾಡು ನಾನು ಮಾಡಿದ್ದೆ, ಹಾಂ ಸರ್. ನಮನ ನಮನ ಸಿರಿದೇವಿಗೆ ಅಂತ ಒಂದು ಹಾಡು. ಹಾಂ ಸರ್. ಅದು ಓಕೆ ಆಯಿತು. ಆದರೆ ನಾನು ಸ್ವಲ್ಪ ಕಳ್ಳ, ಅದು ಯಾವಾಗಲೂ ಮಾಡಿದ್ದ ಹಾಡು. ಅದನ್ನು ಯಾವುದೋ ನಾಟಕಕ್ಕೆ ಅಂತ ನಾನು ಹೊಸನಗರದಲ್ಲಿದ್ದಾಗ ಅಲ್ಲೊಂದು ಟ್ರೂಪ್ ಇತ್ತು ನಾಟಕ ಅದು. ಅಲ್ಲಿ ಹುಡುಗ ಹುಡುಗಿ ಸ್ಟೇಜಲ್ಲಿ ಆಡೋದಕ್ಕೆ ಒಂದು ಡ್ಯುಯೆಟ್ ಮಾಡಿದ್ದೆ. ಅದು ಎಲ್ಲರೂ ಸಿನಿಮಾಕ್ಕೆ ಹಾಕ್ಬೇಕು ಅಂತಂತ ಅವತ್ತು ಹಾಡಿ ತೋರಿಸ್ದೆ. ಡಿ ರಾಜೇಂದ್ರ ಬಾಬು ಅವರು ಖುಷಿಯಾಗಿ ಓಕೆ ಮಾಡಿದ್ರು. ಈಗ ಈ ಸಿಚುವೇಶನ್ಗೆ ಆವಾಗ ನನಗೆ ನನ್ನ ಜೊತೆ ಸಹಾಯಕರಾಗಿದ್ದಿದ್ದು ಶಂಕರ್ ಶಾನ್ಭಾಗ್ ಅವರು ಹಿಂದೂಸ್ತಾನಿ ವಿದ್ವಾನ್ ಅವರು, ಎಲ್ಲ ರಾಗಗಳೆಲ್ಲ ಗೊತ್ತು. ನಾನು ಒದ್ದಾಡ್ತಿದ್ದೆ ಈ ಸಿಚುವೇಶನ್ಗೆ. ಬೇರೆ ಬೇರೆ ಮಾಡಿದೆ, ಡಿ ರಾಜೇಂದ್ರ ಬಾಬುಗೆ ಓಕೆ ಆಗ್ತಿಲ್ಲ. ಅಷ್ಟೊತ್ತಿಗೆ ಊಟ ಆಯಿತು. ಊಟ ಆದಮೇಲೆ ತೂಕಡಿಕೆ ನಿದ್ದೆ ಬರ್ತಾಯಿದ್ದೆ. ಏನು ಮಾಡೋದು. ಆವಾಗ ಶಂಕರ್ ಶಾನ್ಭಾಗ್ ಅವರು ಒಂದು ಆಲಾಪ ಹೇಳಿದ್ರು, ರೇ ರೇ ರಾ ಅಂತ. ಅವರೇ ಹೇಳಿದ್ದು, ಇದು ಅಹಿರ್ ಭೈರವಿ ರಾಗ ಅಂದರೆ ಚಕ್ರವಾಕ ಅಂತ ಕರ್ನಾಟಕದಲ್ಲಿ ಅವ್ರು ಹೇಳಿದ್ರು ಶಂಕರ್ ಶಾನ್ಭಾಗ್. ಈ ರಾಗದಲ್ಲಿ ಒಂದು ಆಲಾಪ ಮಾಡ್ತೀನಿ, ಚೆನ್ನಾಗಿದೆ ಇದು ರಾಗ ಅಂತ. ಹಾಗೆ ಅವರು ಆಲಾಪ ಮಾಡ್ತಾ ನಿಲ್ಲಿಸಿ ಅಂತ ಅಂದ್ಬಿಟ್ಟೆ. ಅವ್ರು ನಿಲ್ಲಿಸಿದ್ರು. ಆವಾಗ ಈ ಸಾಂಗ್ ಬಂತು. ಸೊ ಶಂಕರ್ಗೆ ಅದನ್ನು ಹೇಳ್ಕೊಟ್ಟ. ಸೊ ಶಂಕರ್ ಶಾನ್ಭಾಗ್ ಅವರ ಸಹಾಯ ತಗೊಂಡು ಈ ಟ್ಯೂನು ಹುಡ್ತು. ಸೊ ಅದು ಇವತ್ತು ನೆನಪಾಯಿತು, ಖುಷಿ ಆಯಿತು. ಶಾನ್ಭಾಗರು ತುಂಬ ಚೆನ್ನಾಗಿ ಹಾಡಿದ್ರು. ಆಮೇಲೆ ಅದನ್ನು ಎಲ್ ಎನ್ ಶಾಸ್ತ್ರಿ ಅವರು ಹಾಡಿದರು. ಗುಡ್ ಲಕ್ ಪುಂಡ್ಲಿಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಪುಂಡ್ಲಿಕ ಅವರೇ. ನೋಡಿ, ನೀವು ಓನ್ಲಿ ಹಾಡು ಹಾಡಿದ್ರಿ, ಇವಾಗ ಅದರ ಹಿಂದೆ ಇರುವಂತಹ ಬ್ಯಾಕ್ ಸ್ಟೋರಿ ಎಲ್ಲ ಗೊತ್ತಾಯ್ತು. ನೀವು ಕಿತ್ತೂರ್ಗೋಗಿ ಹೇಳ್ಬೋದು, ಆ ಹಾಡು ಹೆಂಗಾಯ್ತು ಗೊತ್ತಾ, ಹಿಂಗಾಗಿದ್ದು ಅಂತೆಲ್ಲ ಹೇಳ್ಬೋದು. ನೀವು ಅಬ್ಸರ್ವ್ ಮಾಡ್ತಾರೆ ಸರ್. ಪ್ರತಿದಿನ ಫೋನ್ನಲ್ಲಿ ಈ ಪುಂಡ್ಲಿಕ ನಿಮ್ಮ ಸಾಂಗ್ ಬಂದಿಲ್ಲಲ್ಲೋ, ಫ್ರೆಂಡ್ಸ್ ಹೇಳ್ತಾರೆ, ಬರ್ತಾ ಇಲ್ಲಲ್ಲೋ ಕೇಳ್ತಾರೆ. ಅಲ್ಲ, ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಈ ಪ್ರೋಗ್ರಾಮ್ ಎಲ್ಲ ನೋಡಿ? ಒಂದು ಸ್ಟಾರ್ ಫೀಲ್ ಇದೆ ಅಲ್ಲಿ, ಹಿಂಗೆಲ್ಲ ನಡ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಹಂಗೇನಿಲ್ಲ. ವಿಶ್ ಯು ಆಲ್ ದಿ ಬೆಸ್ಟ್. ಖುಷಿ ಆಗುತ್ತೆ, ನೀವು ಮನಸ್ಸಿಂದ ಮಾತಾಡ್ತೀರಾ. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಇನ್ನೂ 3 ರೌಂಡ್ ಇದೆ, ಅದಕ್ಕೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಈ ಕಾರ್ಯಕ್ರಮದ ಒಂದು ವಿಶೇಷತೆನೇ ಅದು. ಹಾಡು ಕೇಳೋವಂಥದ್ದು ಮಾತ್ರ ಅಲ್ಲ, ಮನಸ್ಸಿಗೆ ಕಿವಿಗೆ ಇಂಪು ಸಿಗೋವಂಥದ್ದು ಮಾತ್ರ ಅಲ್ಲ, ಆ ಹಾಡಿನ ಏನು ಹಿನ್ನೆಲೆಯ ಕಥೆ ಏನು ಅದನ್ನು ಕೂಡ ಕೇಳುವಂತಹ ಒಂದು ದೊಡ್ಡ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಟಿವಿಗೆ ಆ ಎಲ್ಲ ಕ್ರೆಡಿಟ್ ಸಲ್ಲಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಇನ್ನೊಂದು ಅದ್ಭುತವಾಗಿರುವಂತಹ ಹಾಡು ಆ್ಯಂಡ್ ಅದರ ಸ್ಟೋರಿ ಏನು ಅಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಮೊದಲು ಹಾಡನ್ನು ಕೇಳೋಣ. ನಂದಿನಿ ಅವರು ಬರ್ತಾ ಇದ್ದಾರೆ. ಜೋರಾಗಿರುವಂತಹ ಚಪ್ಪಾಳೆಯೊಂದಿಗೆ ನಂದಿನಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ. పులి ముంచి పడిదా కొడకెన్న నక్కందె నడపందు బావ మాము మైతిన హే పరంగిన కుమేదిన ఏలంతే తిక్కందు శనివాರ ಸಂತೆದ ಮಾಲೊಂಜಿ ಮೂಲುಂಡು ಗಂಗಯ್ಯ
ಪಡಿಗಾಲೆಲೆ ಡೆನಾನಾ ಹೇ ಡೆನಾನಾ ಡೆನಾ ಡೆನಾನಾ ಡೆನಾನಾ ಡೆನಾ ಡೆನಾನಾ ನಲಿಕೆ ಇನ್ನ ತುಯಾನಾ ತಂದೂರಿ ಟಿಕ್ಕದ ಖಾರೋಗು ತಿಕ್ಕಂದು ಚರ್ಬಿದೈ ಕುದುರೆಗಳ ಕಾವು ಲೋಂಡು ಹೇ ಪ್ರಾಯದ ಗಾಯುಗು ಉರುಕುಂಜಿ ಕಟ್ಟಾದು ಬಲೆಮೆಡುಕೆ ನಿಂಡ ಎನ್ನಡೆಗೆ ಬರುಡಾವು ಹೋಗುಸ ಹೇ ಡೆನನಾ ಡೆನಾ ಡೆನಾನಾ ಡೆನನಾ ಡೆನಾ ಡೆನಾನಾ ಪಡಿಗಾಲೆಲೆ ಡೆನಾನಾ ಹೇ ಡೆನನಾ ಡೆನಾ ಡೆನಾನಾ ಡೆನನಾ ಡೆನಾ ಡೆನಾನಾ ನಲಿಕೆ ಎನ್ನ ತುಯಾನಾ ಡೆನನಾ ಡೆನಾ ಡೆನಾನಾ ಡೆನನಾ ಡೆನಾ ಡೆನಾನಾ ಬತ್ತಲಿ ಸನ್ನಿಲಿಯೋನಾ ಡೆನನಾ ಡೆನಾ ಡೆನಾನಾ ಡೆನನಾ ಡೆನಾ ಡೆನಾನಾ ಬತ್ತಲಿ ಸನ್ನಿಲಿಯೋನಾ ಓಕೆ ನಂದಿನಿ ಇರೇಗ ಒಂಜಿ ಭಾರಿ ಮಲ್ಲ ಒಂಜಿ ಚಪ್ಪಾಳೆ ದಾಯಕಂತ ಪಂಡ ನಾನು ಒಂಜಿ ತುಳು ಸಾಂಗ್ ಪಂಡರಿ ಇದು ಏನು ಇನ್ನೊಂದಿತ್ತು ದಾವೆ ತುಳು ಸಾಂಗ್ ಬರೋದು ಇಜ್ಜಿಯಿಂದ ಬಟ್ ದಾಟ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್ ಸೊ ಎಡೆ ಆವಡೆ ಆ್ಯಂಡ್ ಈ ಆಲೋಚನೆ ಎಂಜಾಯ್ ಆತನ ತುಳುವೆ ಬಂದ್ ಕಾನ್ ನಾನು ತುಳುನಾಡ್ದಲ್ಲ ವಾ ನಾನು ಅಂದಿಡ್ದು ಮಲ್ಲ ಪಂಚಿಂಗ್ ಡೈಲಾಗ್ ಅಗತ್ಯ ಇಜ್ಜಿ ಸೊ ಈ ಸಾಂಗ್ದ ಬಗ್ಗೆ ಈ ಸಾಂಗನ್ನು ಉಂಡು ಮಲ್ದಿನಾರು ಅಂಬರ್ ಕ್ಯಾಟ್ರಸ್ ದ ಮ್ಯೂಸಿಕ್ ಡೈರೆಕ್ಟರ್ ನಮ್ಮೊಟ್ಟಿಗೆ ದಟ್ ಇಸ್ ನಾನ್ ಅದು ದ್ಯಾನ್ ಕದ್ರಿ ಮಣಿಕಾಂತ್ ಸರ್ ಪಲ್ಲೆ ಪ್ಲೀಸ್. ನಂದಿನಿ ನಮಸ್ತೆ. ನಮಸ್ತೆ ಸರ್. ಸೊ ಸಾಂಗ್ ಎಡ್ಡ ಪ್ರೆಸೆಂಟ್ ಮಾಡ್ತಾರೆ ಬಟ್ ದ ವೆರಿ ಬಿಗಿನಿಂಗ್ ಟ್ಯೂನ್ ವಾಸ್ ಲಿಟಲ್ ರಾಂಗ್ ಆ್ಯಂಡ್ ನಿಮ್ಮ ವಾಯ್ಸ್ ಕಲ್ಚರ್ ಏನಿದೆ ವಾಯ್ಸ್ ಟೋನ್ ಪರ್ಫೆಕ್ಟಾಗಿ ಸಾಂಗಿಗೆ ಸೂಟ್ ಆಯಿತು. ಅಂದರೆ ಒರಿಜಿನಲಿ ಸಂಗೀತ ರವೀಂದ್ರನಾಥ್ ಅವರು ಹಾಡಿದ್ದು ಅಂಬರ್ ಕ್ಯಾಟ್ರರ್ಸ್ ಅನ್ನೋ ಚಿತ್ರಕ್ಕೆ. ಸೊ ಇನ್ನು ಕರೆಕ್ಟಾಗಿ ಸ್ವಲ್ಪ ಟ್ಯೂನ್ಗಳನ್ನು ಕರೆಕ್ಟಾಗಿ ಬಿಗಿನಿಂಗಲ್ಲಿ ಸ್ವಲ್ಪ ಮಿಸ್ ಮಾಡಿದೆ. ಆಫ್ಟರ್ ದ್ಯಾಟ್ ಯು ಟುಕ್ ಇಟ್ ವೆರಿ ವೆಲ್ and nicely sung. Thank you sir. Thank you. Wow, thank you so much. And Gurukiran sir, please. ನಂದಿನಿ. Yes sir. ಆ್ಯಕ್ಚುಲಿ ಸೇಮ್ ನಾನು ಸ್ಟಾರ್ಟಿಂಗ್ ಪದ್ಯ ಫಸ್ಟ್ ಲೈನ್ ಐಪೆಟ್ಟಿಗೆ ಮಣಿದ ತಿರುಗಿ ಟ್ಯೂನ್ ಕರೆಕ್ಟ್ ಉಂಡಾಕೆಂಡೆ ಇಚ್ಚಿ ಮಿಸ್ ಆಂಡು ಮಂಡಿ. ಸೊ ಐ ಥಿಂಕ್ ಸ್ಟಾರ್ಟ್ ಅಂತ ಪೋಂಡು ಅವು ಬಿಡ್ದು ಐ ಥಿಂಕ್ ಈ ಸಾಂಗ್ ನಿನ್ನ ವಾಯ್ಸ್ ಕರೆಕ್ಟ್ ಸೂಟ್ ಆಗ್ಬಿಡು ಎಲ್ಲ ಕೂಡ ಯಾನ ಒರಿಜಿನಲ್ ಕೇಂದ್ರಜಿ ಮಾತ್ರ ಪಕ್ಕ ಈ ಸಾಂಗ್ ನಿನ್ನ ವಾಯ್ಸ್ ಸ್ಟ್ರಕ್ಚರ್ಗೆ ಎಡ್ಡೆ ಸೂಟ್ ಆಗ್ಬಿಡು ಪಂತಿನ ಎಡ್ಡೆ ಆತಂದು ಅಫ್ಕೋರ್ಸ್ ಒಂಚೂರು ಅಲ್ಪ ಅಲ್ಪ ಕಾನ್ಸಂಟ್ರೇಷನ್ ಕಲ್ಪನಾ ಕರೆಕ್ಟ್ ಕಲ್ಪೋಡು. ಓಕೆ, ಆಲ್ ದಿ ಬೆಸ್ಟ್. Thank you sir. Thank you. Anyways, thank you so much and wish you all the best. ನನ್ನೆಲ್ಲ ಮೂಜಿ ರೌಂಡ್ ಉಂಡು ಗ್ರ್ಯಾಂಡ್ ಫಿನಾಲೆ ಸೊ ಐಟ್ ದಾಲ ಕಂಪ್ಲೇಂಟ್ಸ್ ಬರೋದಿಲ್ಲ ಸಿಂಗಿಂಗ್ ಮನ್ಪ್ಲೆ ಬಟ್ ಗ್ರ್ಯಾಂಡ್ ಫಿನಾಲೆಗೆ ಬರ್ಪುನೇ ಒಂದು ಮಲ್ಲ ಸಕ್ಸಸ್. ಸೊ ಎನ್ನದಿತ್ತರ ಸ್ಟಾರ್ಟಿಂಗ್ ಆಡಿಷನ್ ಕೋರ್ನಾಗ ಯಾಲ ಫಿನಾಲೆ ಡುಪ್ಪು ಅಂದೆ No way. ಅದೇ ಸೊ ಎಂಜ ಫೀಲ್ ಆಗುಂಡು ಮಸ್ತ್ ಖುಷಿ ಆಗುಂಡು ಅದೇ. ಥ್ಯಾಂಕ್ ಯು ಸರ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಓಕೆ ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬ್ಯೂಟಿಫುಲ್ ಹಾಡುಗಳು ಇನ್ನಷ್ಟು ಕಾಯ್ತಾ ಇದೆ, ಅದರ ಹಿಂದಿನ ಕತೆ ಕೂಡ ಕಾಯ್ತಾ ಇದ್ದಾರೆ. ನೀವೇನು ಮಾಡಬೇಕು, ಸಣ್ಣ ವಿರಾಮ ತಗೊಂಡು ಹಾಗೆ ಮತ್ತೆ ಬರಬೇಕು. ಟೇಕ್ ಎ ಶಾರ್ಟ್ ಬ್ರೇಕ್ ಅಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮ ಪ್ರೀತಿ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ತುಂಬಾ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ BA ಪ್ಲೈವುಡ್, ಸಿಟಡೆಲ್ ಡೆವಲಪರ್ಸ್, ಭಾರ್ಗವಿ ಎಂಟರ್ಪ್ರೈಸಸ್, ಅದೇ ರೀತಿ ರೋಹನ್ ಕಾರ್ಪೊರೇಷನ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಈ ಒಂದು ಕಾಂಪಿಟೇಷನ್ ಇದೇ ರೀತಿ ಮುಂದೆ ಹೋಗ್ತಾ ಇದೆ. 4 ರೌಂಡ್ ಇರುತ್ತೆ ಈ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ.
ಮೊದಲನೆಯ ರೌಂಡ್ ವಿ ಮನೋಹರ್ ಸರ್, ಅದೇ ರೀತಿ ಮಣಿಕಾಂತ್ ಕದ್ರಿ ಇವರ ಹಾಡುಗಳನ್ನು ಆಯ್ಕೆ ಮಾಡಿ ಹಾಡುವಂತಹ ಒಂದು ಅದ್ಭುತವಾಗಿರುವಂತಹ ಅವಕಾಶ. ಯಾಕೆ ಅಂತಂದರೆ ಅವರ ಮುಂದೆ ಹಾಡುವಂಥದ್ದು. ಅದೇ ರೀತಿ ಇವಾಗ ನಮ್ಮ ಮುಂದೆ ಬರ್ತಾ ಇರುವಂಥವರು ಕಳೆದ ರೌಂಡಲ್ಲಿ ಗುರುಕಿರಣ್ ಸರ್ ಅವರ ಏನು ರೌಂಡ್ ಇತ್ತು, ಅವರ ಹಾಡುಗಳ ರೌಂಡ್ ಇತ್ತು, ಅದರಲ್ಲಿ ಅದ್ಭುತವಾಗಿರುವಂಥ ಒಂದು ಹಾಡನ್ನು ಹಾಡಿ ನಮ್ಮ ಕಿವಿಗೆ ಮಾತ್ರ ಅಲ್ಲ ಮನಸ್ಸನ್ನು ನಾಟುವಂತಹ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ರು. ಸ್ನೇಹಿತವರು ಈ ಒಂದು ರೌಂಡಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇದೆ. ಸೊ ಯಾವ ಹಾಡು ಏನು ಹಾಡ್ತಾರೆ ನೋಡೋಣ ಬನ್ನಿ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಎತ್ತಣ ಭೂಮಿಯ ಬಂಗಾರ, ಎತ್ತಣ ಮುತ್ತದು ಕಡಲೂರ, ಸೇರಿಸಿ ಪೋಣಿಸ ಮಣಿಹಾರ, ಸೃಷ್ಟಿಯ ಸುಂದರ ಹುನ್ನಾರ, ನಾನೆಲ್ಲೂ ನೀನೆಲ್ಲೂ ಇದ್ದವರು, ಈಗೊಂದು ಸೂರಡಿ ಸೇರಿದೆವು, ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ಬಾಲಪಯಣದ ಹಾದಿಲಿ ಅಲ್ಲಲ್ಲಿ ನೂರಾರು ನಿಲ್ದಾಣ, ನೆನಪನ್ನ ಬಿಟ್ಟೋಗೋ ಪಯಣಿಗರ ಜೊತೆಯಲ್ಲಿ ಏನಿಲ್ಲ ಸಂಧಾನ, ಬಂಧನ ಸ್ಪಂದನ ತುಡಿತಗಳ ಯಾಕಾಗಿ ತುಂಬೋನು ಎದೆಯಾಳಗೆ, ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ನಿನಗೆ ನಾನು ನನಗೆ ನೀನು, ನಿನಗೆ ನಾನು ನನಗೆ ನೀನು, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ. ವಾವ್ ವಾವ್ ಸ್ನೇಹಿತವರೇ, ನಿಮಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ನಿಮ್ಮದು ಒಂದು ಕ್ವಾಲಿಟಿ ಏನು ಅಂತಂದರೆ ನೀವು ಸಾಂಗ್ ಸಿಲೆಕ್ಟ್ ಮಾಡ್ತೀರಲ್ವ, ಅದು ನಂದು ಯಾವತ್ತೂ ಫೇವ್ರೇಟ್ ಆಗಿರುತ್ತೆ. ಲಾಸ್ಟ್ ರೌಂಡಲ್ಲಿ ಜೋಗಿದ ಹಾಡು ಸೆಲೆಕ್ಟ್ ಮಾಡಿದ್ರಿ, ದ್ಯಾಟ್ ವಾಸ್ ಮೈ ಎವರ್ಗ್ರೀನ್ ಫೇವ್ರೇಟ್. ಸೊ ಇದು ಕೂಡ ಒಂದು ಫೇವ್ರೇಟ್ ಹಾಡು. ಆ್ಯಂಡ್ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಸಾಂಗ್ಸ್ ನೀವು?
ನನಗೆ ಇದೆಲ್ಲ ಫೇವ್ರೇಟ್ ಇತ್ತು, ಲೈಕ್ ನನಗೆ ಕೂಡ ಫೇವ್ರೇಟ್. ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ಎಲ್ಲರಿಗೆ ಇಷ್ಟ ಆದ್ರೆ ಹಾಡುತ್ತೆ. ಫ್ಯಾಮಿಲಿ ಜೊತೆ ವಿ ಮನೋಹರ್ ಸರ್ ರೌಂಡ್ ಅದ ಅಂತ ಎಲ್ಲ ಸಪೋರ್ಟ್ ಮಾಡ್ತಾರಲ್ವಾ? ತುಂಬಾ ಸಾಂಗ್ಸ್ ಉಂಟು, ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ, ಸೊ ವಿ ಮನೋಹರ್ ಸರ್ ಹತ್ರ ಒಂದು ಕೇಳಬೇಕು ಸರ್, ಇದರ ಲಿರಿಕ್ಸ್ ಸರ್ ನೀವೇ ಬರ್ದಿರೋದಲ್ವಾ ಸರ್? ಆದ್ರೆ ನಾವು ಅದು ತಿದ್ದೋಷ್ಟು ಅಥವಾ ಅದರ ಬಗ್ಗೆ ಹೇಳೋಷ್ಟು ದೊಡ್ಡವರಲ್ಲ ಸರ್. ಅದರಲ್ಲಿ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಅದರಲ್ಲಿ ಮಲಗು ಮಲಗು ಚಾರುಲತೆ ಅಂತ ಇದೆ ಸರ್. ನಾವು ಕೇಳಿದಾಗ ಮಲಗಕ್ಕೆ ಮನಸ್ಸೇ ಬರಲ್ಲ ಸರ್, ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ ಸರ್. ಯಾಕೆ ಸರ್ ಹಾಗೆ? ನೋಡಿ ಅತ್ತೆ, ಆ ಥರ ಕೆಲವು ಸಲ ಹಾಗೆ ಆಗುತ್ತೆ. ನಾವೇನು ಹೇಳ್ತೀವಿ ಆ ಥರ ಆಗೋದಿಲ್ಲ ಅದು. ಸ್ನೇಹಿತಲ್ವಾ? ಹೌದು ಸರ್. ಏನು ಓದ್ತಾ ಇದೆಯಪ್ಪ? ನಾನು ಮೆಡಿಕಲ್ ಎಂಟ್ರೆನ್ಸ್ ಪ್ರಿಪೇರ್ ಆಗ್ತಿದ್ದೇನೆ. ಹೌದಾ? ಓ, ನಾನು ಚಿಕ್ಕ ಹುಡುಗ ಅಂದ್ಕೊಂಡೆ. ಈ ಹಾಡನ್ನು ಕಂಪೋಸ್ ಮಾಡುವಾಗ ಸುಮಾ ಶಾಸ್ತ್ರಿ ಅವರಿಗೆ ನಾನು ಹೇಳಿದೆ, ಆವಾಗ ಟ್ರ್ಯಾಕ್ ಹಾಡಿದವರೇ. ಸಾಮಾನ್ಯವಾಗಿ ನನಗೆ ಅಷ್ಟೆಲ್ಲ ಸ್ವರಜ್ಞಾನ ಎಲ್ಲ ಇರದೇ ಇದ್ದ ಕಾರಣ ನಾನು ತುಂಬ ಟಫ್ ಇರಲ್ಲ, ತುಂಬ ಸಿಂಪಲಾಗಿರುತ್ತೆ. ಮಲಗು ಮಲಗು ಚಾರುಲತೆ ನಿನಗೂ ನೆರಳಿದೆ, ನಿನಗೂ ನೆರಳಿದೆ ಅಷ್ಟೇ. ಆದರೆ ಸುಮಾ ಮಲಗು ಮಲಗು ಚಾರುಲತೆ ಆ ಗಮಕಗಳೆಲ್ಲ ಅದು ಅವ್ರು ಕೊಟ್ಟಿದ್ದು. ಸೊ ಅದನ್ನು ಅಂದವಾಗಿ ಎಷ್ಟೆಷ್ಟು ಎಲ್ಲೆಲ್ಲಿ ಸಂಗತಿಗಳು ಸೇರಿಸ್ಬೇಕೋ ಅದನ್ನು ಸುಮಾಶಾಸ್ತ್ರಿ ಅವರು ಹಾಡಿ ಕೊಟ್ಟರು. ಹಾಗಾಗಿ ರಮೇಶ್ ಚಂದ್ರ ಅವರಿಗೆ ಸುಲಭ ಆಯಿತು. ಅದನ್ನೇ ಹಾಗೆ ಅವರು ರಮೇಶ್ ಚಂದ್ರ ಅವರು ಹಾಡಿದರು. ಇವತ್ತು ಇಲ್ಲಿ ನೀವು ಹಾಡಿದ್ದು ಬರ್ತಾ ಬರ್ತಾ ಈ ಹಾಡಲ್ಲಿ ಇಲ್ಲದ ಸಂಗತಿಗಳನ್ನ ನೀವು ಸೇರಿಸಿ ಹಾಡಿದ್ರಿ. ಆದರೆ ನನಗೆ ಇಷ್ಟ ಆಯಿತು, ನಮಗೆಲ್ರಿಗೂ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಯಾಕಂತಂದರೆ ಕೆಲವರು ಒಂದು ಹಾಡನ್ನು ಹಾಡುವಾಗ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಹಾಕಿ ಗಮಕಗಳೆಲ್ಲ ಹಾಕಿ ಮಾಡ್ತಾರೆ, ಅದು ನಮಗೆ ಸರಿ ಹೋಗೋದಿಲ್ಲ. ಯಾಕಂದರೆ ನಾವು ಒರಿಜಿನಲ್ ಹಾಡು ಕೇಳಿ 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 ಇದು ಯಾವುದೋ ಇವರೆಲ್ಲ ಗಮಕಗಳೆಲ್ಲ ಮಾಡ್ತಾರಲ್ಲಪ್ಪ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡ್ತಾರಲ್ಲಪ್ಪ ಅಂತ ನಮಗೆ ಇರಿಟೇಟ್ ಆಗುತ್ತೆ. ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ನೀವು ಕೊಟ್ಟಂಥ ಸಂಗತಿಗಳು, ಹೊಸ ಸಂಗತಿಗಳು, ಅದು ನಮಗೆ ಹಿತವಾಗಿತ್ತು. ಆಮೇಲೆ ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಅಭ್ಯಾಸ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಒಂದು ವಿಷಯ ಹೇಳ್ಬೇಕು ಸರ್, ಈ ಹಾಡು ಬಂದಾಗ ನಾವು ಶಾಲೆಯಲ್ಲಿದ್ವಿ. ಸೊ ಇದು ಹಾಡು ಎಷ್ಟು ಫೇಮಸ್ ಆಗಿತ್ತು ಅಂತಂದರೆ ನಮ್ಮ ಶಾಲೆಯಲ್ಲಿ ನಮ್ಮದೇ ಒಂದು ವರ್ಷನ್ ಹೋಗ್ತಾ ಇತ್ತು. ಮಲಗು ಮಲಗು ಚಾರುಲತೆ ನಿನಗೂ ತಲೆಂಬಿದೆ ಅಂತ. ಸೊ ಈ ಥರ ಎಲ್ಲ ಹಿಟ್ಟಾಗಿತ್ತು ಸಾಂಗ್ ಅದು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಹಾಡನ್ನು ಈಗ ಕೇಳಿದ್ರು ಮೊನ್ನೆ ರಿಲೀಸ್ ಆದ ಸಿನಿಮಾದ ಹಾಡು ಥರ ಕೇಳುತ್ತೆ. ಸೊ ಎವರ್ಗ್ರೀನ್ ಅಂದರೆ ಖಂಡಿತ ತಪ್ಪಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಾಜಗೋಪಾಲ್ ಸರ್ ಪ್ಲೀಸ್. ಯಾ ಸ್ನೇಹಿತ್, ಒನ್ ಮೋರ್ ಎವರ್ಗ್ರೀನ್ ಸಾಂಗ್ ಫ್ರಮ್ ಮನೋಹರ್ ಸರ್. ಆಮೇಲೆ ರಮೇಶ್ ಚಂದ್ರ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ. ಅದಕ್ಕೆ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಏನಂದರೆ ನಿಮ್ಮ ಸ್ವಲ್ಪ ಹೈ ರೇಂಜಲ್ಲಿ ಆಡ್ತೀರಾ, ಒರಿಜಿನಲ್ಗಿಂತ ಮೇಲ್ ಮಾಡ್ಕೊಂಡು ಆಡ್ತೀರಾ. ಆ ಡೆಪ್ತ್ ಸ್ವಲ್ಪ ಏನೋ ಸಮಥಿಂಗ್ ಲೈಕ್. ಮತ್ತು ನೀವು ಇಂಪ್ರೊವೈಸೇಷನ್ ಮಾಡಿದ್ರಲ್ಲ, ಅವ್ರು ಹೇಳ್ದಂಗೆ ಎಕ್ಸ್ಟ್ರಾ ವಾಂಟೆಡ್ ಟು ಸೇ, ನಾನು ಅದು ಹೇಳ್ಬೇಕಂತ ಅಂದ್ಕೊಂಡಿದ್ದೆ. ಅಲ್ಲಲ್ಲಿ ನಿಮ್ಮದು ತನ್ನ ಸ್ವಂತಿಕೆ ಮಾಡ್ಕೊಂಡು ಇಂಪ್ರೊವೈಸ್ ಮಾಡಿದ್ರೆ ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಷ್ಟೊಂದು ಒಳ್ಳೆ ಕಮೆಂಟ್ ಸಿಕ್ಕಿದಾಗ ಸೊ ಹೆಂಗೆ ಅನಿಸುತ್ತೆ ನಿಮಗೆ? ತುಂಬ ಖುಷಿ ಆಗ್ತಿದೆ ಅಲ್ಲ, ಅವರ ಬಾಯಿಂದ ಅವರೇ ಮಾಡಿದ ಸಾಂಗ್ ನಮಗೆ ಒಳ್ಳೇದಂತ ಹೇಳುವಾಗ ತುಂಬ ಖುಷಿ ಆಗ್ತಿದೆ. ಅಲ್ಲ, ಹೇಳೋದು ಬಾಯಿಂದಾನೆ, ಬಟ್ ಅದು ಅಲ್ಲ. ಬಟ್ ಎನಿವೇಸ್ ಥ್ಯಾಂಕ್ ಯು. ಆ್ಯಂಡ್ ಮನೇಲಿ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ? ಎಲ್ಲರೂ, ಅಮ್ಮ ಅಪ್ಪ ಫ್ರೆಂಡ್ಸ್ ಅಣ್ಣ ಎಲ್ಲ. ಡೈಲಿ ಟಾಪಿಕ್ ಅದೇನೆ. ಮತ್ತೆ ಈಗ ಸೂಪರ್ ಸಿಂಗರ್ದೇ ಟಾಪಿಕ್ 4-3 ತಿಂಗಳಿಂದ ಅದೇ ಆಗ್ತಾ ಉಂಟು ಈಗ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಒಳ್ಳೆದಾಗಿ. ಥ್ಯಾಂಕ್ ಯು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಟಾಟಾ, ಬಾಯ್ ಬಾಯ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka, Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.